ಕರಾವಳಿ ಭಾಗದ ಅದೆಷ್ಟೋ ಶಕ್ತಿ ಕ್ಷೇತ್ರಗಳು ತನ್ನ ಪವಾಡಗಳ ಮೂಲಕ ಮನೆ ಮಾತಾಗಿದೆ. ರಾಜ್ಯದ ವಿವಿಧ ಭಾಗಗಳ ಜನ ವರ್ಷದಲ್ಲಿ ಒಮ್ಮೆ ಆದ್ರೂ ಈ ಶಕ್ತಿ ಕ್ಷೇತ್ರಗಳಿಗೆ ತೆರಳಿ ದರ್ಶನ ಪಡೆದು ಬರ್ತಾರೆ. ಮುಖ್ಯವಾಗಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ಶ್ರೀ ಭ್ರಮರಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ, ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ಮತ್ತು ಆಂಜನೇಯ, ಆನೆಗುಡ್ಡೆ ಶ್ರೀ ಮಹಾಗಣಪತಿ, ಹೀಗೆ 10 ಹಲವು ದೇಗುಲಗಳಿಗೆ ರಾಜ್ಯದ ವಿವಿಧ ಭಾಗಗಳ ಜನ ಪ್ರತಿನಿತ್ಯ ಬಂದು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಭಕ್ತಿಯಿಂದ ಮನವಿ ಸಲ್ಲಿಸುತ್ತಾರೆ. ಇವು ಪ್ರಸಿದ್ಧ ಕ್ಷೇತ್ರಗಳಾದ್ರೆ ಇನ್ನೂ ಕೆಲವೊಂದಿಷ್ಟು ಕ್ಷೇತ್ರಗಳು ಹಲವು ವಿಶೇಷತೆಗಳಿದ್ರೂ ಎಲೆಮರೆ ಕಾಯಿಯಂತೆ ಉಳಿದು ಬಿಟ್ಟಿವೆ. ಅವುಗಳಲ್ಲಿ ಒಂದು ಉಡುಪಿಯ ಕೆರೆಬೆಟ್ಟು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಹಾಗಾದ್ರೆ ಕೆರೆಬೆಟ್ಟು ಕ್ಷೇತ್ರದ ಹಿನ್ನೆಲೆ ಏನು, ವಿಶೇಷತೆಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶಿವಪುರ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮ ಕೆರೆಬೆಟ್ಟು. ಇಲ್ಲಿನ ಗ್ರಾಮ ದೇವರು ಶ್ರೀ ಮಹಾಲಿಂಗೇಶ್ವರ. ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕೆರೆಬೆಟ್ಟು ಗ್ರಾಮದ ಕೀರ್ತಿ ಕಳಶ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದಲ್ಲಿ ಪ್ರತಿದಿನವೂ ತ್ರಿಕಾಲ ಪೂಜೆ ನಡೆಯುತ್ತದೆ. ಪೂಜೆ ಪುನಸ್ಕಾರದ ಜೊತೆಗೆ ಅಮೃತಪಡಿ, ನಂದಾದೀಪದ ಪೂಜೆ ಈವರೆಗೂ ನಡೆದುಕೊಂಡು ಬಂದಿದೆ. ಪ್ರತಿ ಸೋಮವಾರ ನಡೆಯೋ ಅಲಂಕಾರ ಸೇವೆ, ಸೋಣೆ ತಿಂಗಳಲ್ಲಿ ನಡೆಯೋ ಸೋಣೆ ಆರತಿ, ಶಿವರಾತ್ರಿಯಂದು ನಡೆಯೋ ಆಹೋರಾತ್ರಿ ಭಜನಾ ಮಹೋತ್ಸವ ಇಲ್ಲಿನ ವಿಶೇಷ. ಕಷ್ಟ ಎಂದು ಬರುವ ಅದೆಷ್ಟೋ ಭಕ್ತರ ದುಃಖ ದುಮ್ಮಾನಗಳನ್ನು ಕರಗಿಸಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಅಭಯ ನೀಡುತ್ತಿದ್ದಾನೆ ಕೈಲಾಸವಾಸ ಪರಮೇಶ್ವರ. ಇನ್ನೊಂದೆಡೆ ವಿಘ್ನ ನಿವಾರಕ ಮಹಾಗಣಪತಿ ದೇವರು ಭಕ್ತ ಜನರು ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪೊರೆಯುತ್ತಿದ್ದಾನೆ. 3 ವರ್ಷಗಳ ಹಿಂದೆ ಗಣಪತಿ ದೇವರ ನೂತನ ಗರ್ಭಗುಡಿ ಪ್ರತಿಷ್ಠೆ, ದೇವಸ್ಥಾನ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮ ಕುಂಭಾಭಿಷೇಕ ನಡೆದಿದೆ. ಈ ಕ್ಷೇತ್ರದಲ್ಲಿ ಇದೇ ತಿಂಗಳ 29ರ ಶುಕ್ರವಾರದಂದು ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟಿನ ಪ್ರಖ್ಯಾತ ಕಲಾವಿದರಿಂದ ಯಕ್ಷಗಾನಾಮೃತ ನಾಟ್ಯ ಸಂಗಮ ಎಂಬ ವಿಶೇಷ ಕಾರ್ಯಕ್ರಮ ಇರಲಿದೆ. ಒಟ್ಟಾರೆ 10 ಹಲವು ವಿಶೇಷತೆಗಳೊಂದಿಗೆ ಕೆರೆಬೆಟ್ಟು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ನಿತ್ಯ ಭಕ್ತ ಜನರನ್ನ ತನ್ನತ್ತ ಸೆಳೆಯುತ್ತಿದೆ. ಇದೇ ರೀತಿ ಕರಾವಳಿಯ ಇನ್ನಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ ನಮ್ಮದು. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.